ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಡಿವೈಎಫ್ಐ ವಿಟ್ಲ ವಲಯ ಸಮಿತಿಯ ವತಿಯಿಂದ ಮಂಗಳಪದವು ಪೆಟ್ರೋಲ್ ಪಂಪ್ ಮುಂಭಾಗ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಎಂ ಬಂಟ್ವಾಳ ತಾಲೂಕು ಕಾರ್ಯದರ್ಶಿ ರಾಮಣ್ಣ ವಿಟ್ಲ ಅವರು ಮಾತನಾಡಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾದರೂ ಮೋದಿ ಸರ್ಕಾರ ದರ ಇಳಿಸದೆ ಜನರನ್ನ ಲೂಟಿ ಮಾಡುತ್ತಿದೆ ಎಂದು ಆರೋಪಿಸಿದರು. ಅಚ್ಚೆ ದಿನದ ಹೆಸರಿನಲ್ಲಿ ಜನರ ಬದುಕನ್ನು ನಿರ್ನಾಮ ಮಾಡಲು ಹೊರಟ ಬಿಜೆಪಿ ಸರ್ಕಾರದ ವಿರುದ್ಧ ಜನತೆ ದೊಡ್ಡ ಮಟ್ಟದ ಜನಾಂದೋಲನ ನಡೆಸಬೇಕು ಎಂದು ಕರೆ ನೀಡಿದರು. ವಾಹನಕ್ಕೆ ಹಗ್ಗ ಕಟ್ಟಿ ಎಳೆಯುವುದರ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಕಣಕಡಿಸು ಬತ್ತಿನ ಕಣ್ಣಿಗೆ ಪುಗೆ ಬಂದಾಗ ನರೇಂದ್ರ ಮೋದಿನ ಪಟ ಪಾಡ್ದು ಭಾರಿ ಮಲ್ಲ ಪೋಸ್ಕೊಡ್ತೀನಿ. ನರೇಂದ್ರ ಮೋದಿ ಇನಿ ಗ್ಯಾಸ್ದ ಬೆಲೆ ತಾತನಿ, ಇನಿ ಗ್ಯಾಸ್ದ ಬೆಲೆ 800 ರೂಪಾಯಿ ಕರಿತೀನಿ. 800 ರೂಪಾಯಿ ಬಿಟ್ಟು ಗ್ಯಾಸ್ದ ಬೆಲೆ, ಪೆಟ್ರೋಲ್ದ ರೇಟ್ 100 ರೂಪಾಯಿ, ಡೀಸೆಲ್ದ ರೇಟ್ ಸ್ವಲ್ಪ 2 ರೂಪಾಯಿ. ಅದೇ ಇನಿ ಮಾದ ರೇಟ್ ಹೆಚ್ಚಾಗಿ ಬಿಡುವ ಮೂಲಕ ಈ ದೇಶದ ಗುತ್ತೇದಾರಿ ಬಂಡವಾಳಗಾರರಿಗಿಲ್ಲ, ವಿದೇಶಿ ಸಾಮ್ರಾಜ್ಯಗಳಿಗಿಲ್ಲ ಮಲ್ಲ ಲಾಭವನ್ನು ಪಂಚಿನ ಬೆಲೆ ನೀಡಿ ನರೇಂದ್ರ ಮೋದಿ ಸರ್ಕಾರ ಮಾಡ್ಕೊಂಡು ಈ ನರೇಂದ್ರ ಮೋದಿ ಸರ್ಕಾರ ಅಟವ್ ಆನೇಟಲ್ಲ ಇನಿ ಯುವ ಜನತೆ ಡಿವೈಎಫ್ಐ ಸಂಘಟನೆ ಪ್ರಜಾಸ್ವಾಮ್ಯ ಸಂಘಟನೆ ಮಲ್ಲ ರೀತಿಯ ಹೋರಾಟ ಮಂತ್ರದ ಮೂಲಕ ನರೇಂದ್ರ ಮೋದಿನ ಮೋಸ ದಗಲ್ಬಾಜಿ ಸುಳ್ಳುದ ಸರ್ಕಾರನು ವಿರೋಧ ಮಂತ್ರಿನ ಬೇಲೆ ದೇಶದ ನಡ್ಕೊಂಡು ನೇಕ್ ಪ್ರತಿಯೊರಿಲ್ಲ ಇನಿ ಜವಣಿರಿನಿ ಮಾತಿರಲ್ಲ ಇನ್ನು ಜವಣಿರ ಎಂಚ ಮಾಡ್ತಾರೆ. ನರೇಂದ್ರ ಮೋದಿ ಬತ್ತನ 1 ವರ್ಷದ್ದು 2 ಲಕ್ಷ ಉದ್ಯೋಗ ಸೃಷ್ಟಿ ಮಂತ್ರಿನ ಆಶ್ವಾಸನೆ ನಂಬುದೀನಿ ಜವಣಿರ ಮಾತೇನಿ ನರೇಂದ್ರ ಮೋದಿನ ಬಿಜೆಪಿ ಸರ್ಕಾರ ಬೆಂಬಲವಂತೀರಿ. ಪ್ರತಿಭಟನೆಯಲ್ಲಿ ಡಿವೈಎಫ್ಐ ಬಂಟ್ವಾಳ ತಾಲೂಕು ಕಾರ್ಯದರ್ಶಿ ತುಳಸಿದಾಸ್ ವಿಟ್ಲ, ರಿಕ್ಷಾ ಚಾಲಕರ ಸಂಘದ ಕಾರ್ಯದರ್ಶಿ ರಜಾಕ್ ಕೆಲಿಂಜ, ಡಿವೈಎಫ್ಐ ವಿಟ್ಲ ವಲಯ ಸಮಿತಿಯ ಮುಖಂಡರಾದ ಸಲೀಂ ಮಲಿಕ್ ಮುಂತಾದವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ರು. ಕೊರೋನಾ ಪುದಾರಡಿ ಜನಕ್ಕೆ ಕಣ್ಣಿಗೆ ಕುಂಟಿಗಟ್ಟಲೆ ಮೋನೆ ಕುಂಟಿಗಟ್ಟಲೆ ಒಂದು ನರಕಾಯತನೆ ಕೊಟ್ಟಿನ ಬೇಗನೆ ನರೇಂದ್ರ ಮೋದಿ ಸರ್ಕಾರ ಮತ್ತೊಂದು ಈ ದೇಶ ವಿರುದ್ಧ ಇಡೀ ದೇಶಾದ್ಯಂತ ಪ್ರತಿಭಟನೆ ನಡೆಸುವುದು.